ಇತ್ತೀಚೆಗೆ ಡಿ ಬಾಸ್ ಹಿರೇಕೆರೂರಿಗೆ ಹೋಗಿದ್ರು. ರೈತರ ಜೊತೆ ಸಂವಾದವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಬಿಸಿ ಪಾಟೀಲ್ ನಿರ್ಮಾಣದ ಗರಡಿ ಚಿತ್ರದ ಟೈಟಲ್ ಲಾಂಚ್ ಮಾಡಿ ಎಲ್ರಿಗೂ ಶುಭ ಹಾರೈಸಿದ್ರು. ಯೋಗರಾಜ್ ಭಟ್ ನಿರ್ದೇಶನದ ಈ ಚಿತ್ರದಲ್ಲಿ ಯಶಸ್ ಸೂರ್ಯ ನಾಯಕ ನಟನಾಗಿ ಬಣ್ಣ ಹಚ್ಚಿದ್ದಾರೆ. ಡಿ ಬಾಸ್ಗೆ ತುಂಬಾನೇ ಆತ್ಮೀಯರಾದ ಇವರ ಚಿತ್ರದಲ್ಲಿ ದರ್ಶನ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಈ ವಿಚಾರವನ್ನು ಸ್ವತಃ ದರ್ಶನ್ ಅವರೇ ರಿವೀಲ್ ಮಾಡಿದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ನಿರ್ದೇಶಕರು ಈ ಸಿನಿಮಾ ಮೇಲೆ ಆಶೀರ್ವಾದ ಇದೆ. ಈ ಸಿನಿಮಾದಲ್ಲಿ ನಮ್ದು ಚಿಕ್ಕ ಪಾತ್ರ ಇದೆ. ನಮ್ಗೊಂದು ಮಾತಾಡ್ತಾರೆ ಖಂಡಿತ ಗಂಡಿ ಸಿನಿಮಾದಲ್ಲಿ ಜೊತೆ ನಮ್ದೊಂದು ಚಿಕ್ಕ ಪಾತ್ರ ಇದೆ. ಈ ಸಿನಿಮಾ ನಡೆಸಿ ಬೆಳೆಸಿ ಆಶೀರ್ವದಿಸಿ ಎಲ್ಲರೂ ನಾನು ತಲೆಬಾಗಿ ಬೆಳ್ಕೊತೀನಿ. ಎಸ್, ಕೇಳಿದ್ರಲ್ಲ, ತಾನು ಬೆಳೆಯುವುದರ ಜೊತೆಗೆ ತನ್ನವರನ್ನು ಬೆಳೆಸೋ ದರ್ಶನ್ ಗರಡಿ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಗರಡಿ ಚಿತ್ರಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ನಾವೆಲ್ಲ ಕಲಾವಿದರು ಕೇಳ್ಕೊಳ್ತೀವಿ. ಎಲ್ಲ ಕಲಾವಿದರು ಒಬ್ಬರು ಹೇಳ್ತಾರೆ. ಯಾಕಂದ್ರೆ ನೀವು ಆಟ ಆಡೋದ್ರಿಂದ ನಾವು ಬರ್ತೀವಿ. ಬಡ್ರು ಬಗ್ಗೆ ಅಂತೂ ನಾನು ಹೇಳಂಗೇ ಇಲ್ಲ. ಅವರೆಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.